ಹೊರಗಡೆ ಇದಾರಂತೆ. ಬಂಟ್ವಾಳದಲ್ಲಿ, ಸುಳ್ಯದಲ್ಲಿ ಇದೇ ರಿಪೀಟ್ ಆಯಿತು. ಅಂದರೆ ಸುಮ್ಮನೆ ಇಲ್ಲದೆ ಕ್ರಿಶ್ಚಿಯನ್ ಸಮುದಾಯ ಮೇಲೆ ಗೂಬೆ ರಿಯಾಲಿಟಿ ಯಾರಿಂದ ನಿಜವಾದ ಅವನು ಕ್ರಿಶ್ಚಿಯನ್ ಇರಲಿ ಬೇರೆ ಇದ್ರು ತಕ್ಕ ಶಿಕ್ಷೆ ಆಗಲೇಬೇಕು. ಅದರಲ್ಲಿ ಏನಿದೆ ಅದಕ್ಕೊಂದು ಸ್ವಲ್ಪ ನಮ್ಮ ಧರ್ಮದಲ್ಲಿ ಅಂತೂ ಅಂಥದ್ದು ಮಾಡಲೇ ಇಲ್ಲ. ದಿನಾಂಕ 24ರಂದು ಮಂಗಳೂರು ವಿಧಾನಸಭಾ ಕ್ಷೇತ್ರದ ಸೋಮೇಶ್ವರ ಪುರಸಭೆ ವ್ಯಾಪ್ತಿಯ ಉಳ್ಳಾಲ ರೈಲ್ವೆ ನಿಲ್ದಾಣದ ಹಿಂದುಗಡೆ ಇರುವಂಥ ಮನೆಗಳಲ್ಲಿ, ಮನೆ ವಠಾರದಲ್ಲಿ ಮತ್ತು ಗೇಟಲ್ಲಿ ಕ್ರಿಶ್ಚಿಯನ್ ಸಮುದಾಯಕ್ಕೆ ಒಳಪಟ್ಟಂಥ ಭಿತ್ತಿಪತ್ರಗಳನ್ನು, ಅಂದರೆ ಕ್ರಿಶ್ಚಿಯನ್ ಸಮುದಾಯದ ಹಿಂದೂಗಳನ್ನು ಕ್ರಿಶ್ಚಿಯನ್ ಸಮುದಾಯಕ್ಕೆ ಮತಾಂತರ ಮಾಡಿಸುವಂಥ ಒಂದು ಭಿತ್ತಿಪತ್ರ ಮತ್ತು ಪುಸ್ತಕಗಳನ್ನು ಗೇಟಲ್ಲಿ ಇಟ್ಕೊಂಡು ಹೋಗಿದ್ದಾರೆ, ಅದು ಕ್ರಿಶ್ಚಿಯನ್ ಸಮುದಾಯದವರು ಹಾಕಿ ಇಟ್ಟು ಹೋಗಿದ್ದಾರೆ ಅಂತ ಒಂದು ಅಪಾದನೆ ಹೊರಿಸಿಕೊಂಡು ಇಡೀ ಊರಲ್ಲಿ ಸಮಸ್ಯೆಗಳನ್ನು ಕ್ರಿಯೇಟ್ ಮಾಡುವಂಥ ವ್ಯವಸ್ಥೆ ಆಗಿದೆ. ಖಂಡಿತವಾಗಿಯೂ ಕ್ರಿಶ್ಚಿಯನ್ ಸಮುದಾಯದವರು ಯಾರು ಅಂಥದ್ದನ್ನು ದ್ರೋಹ ಮಾಡಲಿಲ್ಲ, ಅಂಥ ಕೆಲಸ ಮಾಡಲಿಲ್ಲ. ಸೊ ಇದರಿಂದ ಈ ಭಾಗದ ಜನರ ಸೌಹಾರ್ದತೆಗೆ ಧಕ್ಕೆ ಬರುವಂಥ ಕೆಲಸಗಳನ್ನು ಮಾಡಿರುವುದರಿಂದ ಮುಂದಿನ ದಿನಗಳಲ್ಲಿ ಕೂಡ ಇದೇ ರೀತಿ ಮಾಡಿಕೊಂಡು ಜನರೊಳಗೆ ಸೌಹಾರ್ದತೆಯನ್ನು ಕೆಡುವ ಕೆಲಸ ಆಗ್ತಾಯಿದೆ ಅಂತ. ಅದಕ್ಕೆ ಅದರಲ್ಲಿ ಒಂದು ವೇಳೆ ನಿನ್ನೆ ಅದನ್ನು ಯಾರು ಮಾಡಿದ್ದಾರೆ ಅದು ಈಗಾಗಲೇ ದೃಶ್ಯ ಮಾಧ್ಯಮದಲ್ಲಿ ಬಹಳಷ್ಟು ಹೈಲೈಟ್ಸ್ ಆಗಿದೆ. ಇದರ ತಪ್ಪಿತಸ್ಥರು ಯಾರಿದ್ದಾರೆ, ಅದು ಯಾರೇ ಇರಲಿ, ಯಾವ ಸಮಾಜಕ್ಕೆ ಸಂಬಂಧಪಟ್ಟವರು ಇರಲಿ, ಅವರನ್ನು ತನಿಖೆ ನಡೆಸಿ, ಕೂಲಂಕುಷವಾಗಿ ತನಿಖೆ ನಡೆಸಿ ತಪ್ಪಿತಸ್ಥರನ್ನು, ಆರೋಪಿಯನ್ನು ಹಿಡಿದು ತಕ್ಕ ಶಿಕ್ಷೆ ಮಾಡಬೇಕು ಅಂತ ಕಾಂಗ್ರೆಸ್ ಆಗ್ರಹಿಸ್ತದೆ. ಈ ಆರೋಪಿಯನ್ನು ಹಿಡಿಯುವಲ್ಲಿ ಪೊಲೀಸ್ ಇಲಾಖೆಯಿಂದ ಏನಾದರೂ ಡಿಲೇ ಮಾಡಿದರೆ ಅದಕ್ಕೆ ಬೇಕಾದಂಥ ವ್ಯವಸ್ಥೆ ನಾವು ಕಾಯುವ ಪ್ರಶ್ನೆ ಇಲ್ಲ. ಮುಂದಿನ ದಿನಗಳಲ್ಲಿ ಪ್ರತಿಭಟನೆ ಅಥವಾ ಮುಂದಿನ ಯಾವುದು ಕಾರ್ಯಕ್ರಮವನ್ನು ಹಾಕಿಕೊಡ್ತೇವೆ ಅಂತ ಈ ಮೂಲಕ ಎಚ್ಚರಿಕೆ ಕೊಟ್ಟು ಕೂಡಲೇ ಅಪರಾಧಿಯನ್ನು ಬಂಧಿಸುವಲ್ಲಿ ಪೊಲೀಸ್ ಇಲಾಖೆ ಕ್ರಮ ಕೈಗೊಳ್ಳಬೇಕು ಅಂತ ಮನವಿ ಮಾಡ್ತಾಯಿದೆ. ಉಳ್ಳಾಲ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಸದಾಶಿವ ಉಳ್ಳಾಲ ರವರ ನೇತೃತ್ವದಲ್ಲಿ ಎಲ್ಲ ಉಳ್ಳಾಲ ಬ್ಲಾಕ್ ಕಾಂಗ್ರೆಸ್ ಘಟಕದ ಅಧ್ಯಕ್ಷರು ಹಾಗೆಯೇ ಉಳ್ಳಾಲ ಬ್ಲಾಕ್ ಕಾಂಗ್ರೆಸ್ ಮೈನಾರಿಟಿಯ ಪದಾಧಿಕಾರಿಗಳು ಇವತ್ತು ನಾವು ನಿನ್ನೆ 24 ರಂದು ನಡೆದ ಒಂದು ಘಟನೆ, ಅಂದರೆ ಸೋಮೇಶ್ವರ ರೈಲ್ವೆ ಸ್ಟೇಷನ್ನ ಹಿಂಬದಿಯಲ್ಲಿ ಭಿತ್ತಿಪತ್ರ ಹಾಗೂ ಪುಸ್ತಕಗಳು, ಕ್ರಿಶ್ಚಿಯನ್ ಧರ್ಮಕ್ಕೆ ಸೇರಿದ ಈ ಪುಸ್ತಕಗಳನ್ನು ಯಾರ ಗೇಟ್ನಲ್ಲಿ ಇಟ್ಟು ಹೋಗಿದ್ದಾರೆ. ಇದರ ಬಗ್ಗೆಯಲ್ಲಿ ನಾವು ಕ್ರಿಶ್ಚಿಯನ್ ಧರ್ಮದವರು ಮತಾಂತರ ಮಾಡ್ತಾರೆ, ಮತಾಂತರಕ್ಕೆ ಪ್ರಚೋದನೆ ಕೊಡ್ತಾರೆ ಅಂತ ಹೇಳಿ ಬಜರಂಗ ದಳದವರು ಹಾಗೆಯೇ ಹಿಂದೂ ಸಂಘಟನೆಗಳು ಆಪಾದಿಸುತ್ತಾರೆ. ನಿಜವಾಗಿ ಕ್ರಿಶ್ಚಿಯನ್ ಧರ್ಮದವರು ಇಷ್ಟರವರೆಗೆ ಇಂಥ ಯಾವುದೇ ಮತಾಂತರ ಮಾಡುವ ಪ್ರಕ್ರಿಯೆ ಕ್ರಿಶ್ಚಿಯನ್ ಧರ್ಮದಲ್ಲಿ ಇಲ್ಲ. ಮತ್ತು ಆಮಿಷ ಒಡ್ಡಿ ಅಥವಾ ಏನಾದರೂ ಅಕ್ಕಿ ಕೊಟ್ಟು ಅಂಥದ್ದು ಪ್ರಕ್ರಿಯೆ ಕ್ರಿಶ್ಚಿಯನ್ ಧರ್ಮದಲ್ಲಿ ಇಲ್ಲ. ಇದು ಅಲ್ಲಸಲ್ಲದ ಮಾತುಗಳು. ಇದು ಕ್ರಿಶ್ಚಿಯನ್ ಧರ್ಮದ ಮೇಲೆ ಗೂಬೆ ಕುರಿಸಿ, ಅಂದರೆ ಯಾಕೆಂದು ಹೇಳಿದರೆ ಇನ್ನು ಕೆಲವೇ ದಿನಗಳಲ್ಲಿ ಚುನಾವಣೆ ಬರ್ತದೆ. ಚುನಾವಣೆ ಸಮಯದಲ್ಲಿ BJPಯವರಿಗೆ ಏನಾದರೂ ಒಂದು ವಿಷಯ ಬೇಕು, ಒಂದೇ ಮರ್ಡರ್ ಆಗಬೇಕು ಅಥವಾ ಟೆರ್ರಿಸಮ್ ಆಗಬೇಕು, NIA ಅವರಿಗೆ ತನಿಖೆ ಕೊಡಬೇಕು, ಅಂಥದ್ದು ಏನಾದರೂ ಒಂದು ಮಾಡಿದರೆ ಮಾತ್ರ ಅವ್ರಿಗೆ ಇಲೆಕ್ಷನ್ ವೋಟ್ ಬ್ಯಾಂಕ್ ಆಗ್ತಾರೆ. ಈಗ ಹೊಸತ್ತಾಗಿ ಕ್ರಿಶ್ಚಿಯನ್ ಧರ್ಮದವರ ಮೇಲೆ ಇದು ಒಂದು ಗೂಬೆ ಕೂರಿಸಿದ್ದಾರೆ. ನಾವು ರೋಮನ್ ಕ್ಯಾಥಲಿಕ್ ಪಂಥಕ್ಕೆ ಸೇರಿದವರು ಇಂಥದ್ದು ಯಾವುದೇ ಪ್ರಕ್ರಿಯೆ ನಮ್ಮಲ್ಲಿ ಮತಾಂತರ ಮಾಡೋದು ಇಲ್ಲವೇ ಇಲ್ಲ. ನಾವೀಗ ಆಗ್ರಹಿಸುವಂತ ಹೇಳಿದರೆ ಯಾರು ಈ ಕೆಲಸವನ್ನು ಮಾಡಿದ್ದಾರೆ ಅದಕ್ಕೆ ಕೇಂದ್ರದಲ್ಲೂ ರಾಜ್ಯದಲ್ಲೂ BJP ಸರ್ಕಾರ ಇದೆ. ಇವರು ಆ ಅಪರಾಧಿಯನ್ನು ಪತ್ತೆ ಹಚ್ಚಿ ಅವರಿಗೆ ತಕ್ಕ ಶಿಕ್ಷೆ ಕೊಡಬೇಕು ಅಂತೇಳಿ ನಾವು ಒಕ್ಕಲಿನಿಂದ ಕೇಳಿಕೊಳ್ತೇವೆ. ಪಕ್ಕನೇ ಇವರು ಮಾಡದಿದ್ದಲ್ಲಿ, ಅಪರಾಧಿಯನ್ನು ಪತ್ತೆ ಹಚ್ಚದಿದ್ದಲ್ಲಿ ನಾವು ಮುಂದಿನ ದಿನದಲ್ಲಿ ಬೀದಿಗಿಳಿದು ಉಗ್ರ ಹೋರಾಟ ಮಾಡ್ತೇವೆ ಎಂದು ನಾವು ಒಮ್ಮತದಿಂದ ಕೇಳಿಕೊಳ್ತಾ ಇದ್ದೇವೆ. ಯಾವ ಜಾತಿಯವರಾದರೂ ಆಗಲಿ, ಯಾವ ಸಂಘಟನೆ ಆದರೆ ಆಗಲಿ, ಅಂಥ ಅಪರಾಧಿಯನ್ನು ಇವರು ಪತ್ತೆ ಹಚ್ಚಲೇಬೇಕೆಂದು ನಾವು ಒತ್ತಾಯಿಸ್ತಾ ಇದ್ದೇವೆ. ಉಳ್ಳಾಲ ಬ್ಲಾಕ್ ಕಾಂಗ್ರೆಸ್ನ ಅಧ್ಯಕ್ಷರಾದಂಥ ಸದಾಶಿವ ಉಳ್ಳಾಲ್ರವರ ಮಾರ್ಗದರ್ಶನದ ಮೇರೆಗೆ ಉಳ್ಳಾಲ ಅಲ್ಪಸಂಖ್ಯಾತ ಬ್ಲಾಕ್ ಅಧ್ಯಕ್ಷರಾದಂಥ ಆಲ್ವಿನ್ ಡಿಸೋಜರವರ ನೇತೃತ್ವದಲ್ಲಿ ಇವತ್ತು ನಿನ್ನೆ ತಾನೇ ಸೋಮೇಶ್ವರ ರೈಲ್ವೆ ಗೇಟಿನ ಹಿಂದುಗಡಿದ್ದಂಥ ಮನೆಗಳಿಗೆ ಕಾಂಪೌಂಡಲ್ಲಿ ಕ್ರೈಸ್ತ ಧರ್ಮದವರು ಭಿತ್ತಿಪತ್ರ ಮತ್ತು ಪುಸ್ತಕಗಳನ್ನಿಟ್ಕೊಂಡು ಆ ಹಿಂದೂ ಧರ್ಮದವರನ್ನು ಮತಾಂತರ ಮಾಡುವಂಥ ಹುನ್ನಾರ ಮಾಡಿದ್ದಾರೆ ಅಂತ ಹೇಳುವಂಥ ಒಂದು ಸುಳ್ಳು ಆರೋಪವನ್ನು ಇವತ್ತು ಸಾಮಾಜಿಕ ಜಾಲತಾಣದಲ್ಲಿ ಹರಿದಾಡಿದ್ದಾರೆ.
ಈ ಒಂದು ನಿಟ್ಟಿನಲ್ಲಿ ಇವತ್ತು ನಮ್ಮ ಇಡೀ ಕಾಂಗ್ರೆಸ್ ಪಕ್ಷದ ಎಲ್ಲ ಘಟಕದ ಅಧ್ಯಕ್ಷರುಗಳು, ಮುಖ್ಯವಾಗಿ ಮಹಿಳಾ ಘಟಕ, ಹಿಂದುಳಿದ ವರ್ಗ, ಕಿಸಾನ್ ಘಟಕ, ಎಲ್ಲ ಯುವ ಇಂಟೆಕ್ ಎಲ್ಲರೂ ನಾವು ಸೇರಿಕೊಂಡು ಇವತ್ತು ನಾವು ಪೊಲೀಸ್ ಇಲಾಖೆಗೆ ನಾವು ಮನವಿ ಮಾಡಿದ್ದೇವೆ. ಯಾಕಂತ ಹೇಳಿದರೆ ಈ ಒಂದು ಪ್ರಚಾರ ಮಾಡಲಿಕ್ಕೆ ಯಾರು ಮಾಡಿದ್ದಾರೆ ಅವರಿಗೆ ಇದು ಬರೀ ಕೈ ಬೆರಳಿನ ವಿಷಯ ಆಗಿರ್ಬೋದು. ಆದರೆ ನಮ್ಮ ಈ ಉಳ್ಳಾಲ ಭಾಗದಲ್ಲಿ ಎಲ್ಲರೂ ಕೂಡ ನಾವು ಸೌಹಾರ್ದತೆಯಿಂದ ಇರುವಂಥ ಒಂದು ಸನ್ನಿವೇಶದಲ್ಲಿ ಇವತ್ತು ಸಮಾಜದಲ್ಲಿ ಈ ಒಂದು ಮತಗಳ ಧರ್ಮಗಳ ಮಧ್ಯೆ ಒಂದು ಬಿರುಕು ಉಂಟು ಮಾಡುವಂಥ ಒಂದು ಸನ್ನಿವೇಶವನ್ನು ಮಾಡಿದ್ದಾರೆ. ಖಂಡಿತವಾಗಿ ಕೂಡ ನಾವು ಪೊಲೀಸ್ ಇಲಾಖೆಗೆ ಏನು ನಾವು ಪತ್ರ ಕೊಡುವಾಗ ನಮ್ಮ ಅಧ್ಯಕ್ಷರು ಹೇಳಿದರು, ಅದು ಯಾವುದೇ ಧರ್ಮಕ್ಕೆ ಸೇರಿದವರಾಗಿದ್ದರೂ ಕೂಡ, ಅದು ಮುಸಲ್ಮಾನರಾಗಿರ್ಬೋದು ಅಥವಾ ಕ್ರೈಸ್ತರಾಗಿರ್ಬೋದು ಅಥವಾ ಹಿಂದೂ ಧರ್ಮದವರಾಗಿರ್ಬೋದು, ಯಾವುದೇ ಧರ್ಮಕ್ಕೆ ವಿರುದ್ಧ ನಮ್ಮ ಕಾಂಗ್ರೆಸ್ ಪಕ್ಷ ಇವತ್ತು ನಾವು ಅಲ್ಲಿ ಬೇಡಿಕೆಯನ್ನಿಟ್ಟಿಲ್ಲ. ಖಂಡಿತವಾಗಿ ನಮ್ಮ ಮನವಿ ಅವರ ಪೊಲೀಸ್ ಇಲಾಖೆಯ ಮುಂದೆ ಇಟ್ಟದ್ದಂತ ಹೇಳಿದರೆ, ಯಾವುದೇ ಧರ್ಮದವರಿಗೆ ಸೇರಿರಲಿ ಅಂತ ಇಂಥ ಒಂದು ಕೆಲಸ ಮಾಡಿದವನು ಖಂಡಿತವಾಗಿ ಕೂಡ ಅವರನ್ನು ಅವರಿಗೆ ಆ ಒಂದು ಸೂಕ್ತ ಕ್ರಮವನ್ನು ತೆಗಿಬೇಕು. ಇಲಾಖೆಯ ವತಿಯಿಂದ ಅಂಥ ಒಂದು ಕ್ರಮ ತೆಗಿಲಿಕ್ಕೆ ಏನಾದರೂ ಅವರಿಗೆ ಆ ಒಂದು ವಿಫಲವಾದರೆ ಖಂಡಿತವಾಗಿ ಕೂಡ ನಮ್ಮ ಅಧ್ಯಕ್ಷರ ನೇತೃತ್ವದಲ್ಲಿ ಇದಕ್ಕಿಂತ ಜಾಸ್ತಿ ಯುವಕರು ಮತ್ತು ಎಲ್ಲ ಕಾಂಗ್ರೆಸ್ ಪಕ್ಷದ ಸಂಘಟನೆಗಳನ್ನು ಸೇರಿ, ಇದು ನಾವು ಕೆಲವು ಅಧ್ಯಕ್ಷರುಗಳು ಮಾತ್ರ ಬಂದಿದ್ದೇವೆ ನಮ್ಮ ಘಟಕಗಳ, ಈ ಮುಂದಕ್ಕೆ ಇದನ್ನು ನಾವು ಸರಿಪಡಿಸಿದರೆ ಖಂಡಿತವಾಗಿ ಕೂಡ ನಮಗೆಲ್ಲರಿಗೂ ಕೂಡ ನೋವಿದೆ ಸರ್. ಎಲ್ಲ ಇಲ್ಲಿ ಸೇರಿದವರಿಗೆ ನೋವಾಗ್ತಾ ಇದೆ. ಒಂದು ಧರ್ಮದ ಮೇಲೆ ಅಪವಾದನೆ ಮಾಡುವಾಗ ಯೋಚನೆ ಮಾಡಬೇಕು. ಅದು ಕೂಡ ಗೌರವಾನ್ವಿತ ಕ್ರೈಸ್ತ ಧರ್ಮ ನನಗೆ ಗೊತ್ತಿರೋ ಮಟ್ಟಿಗೆ ಪ್ರಪಂಚದಲ್ಲಿ ಹೆಸರಿದೆ ಸರ್. ಇಡೀ ವಿಶ್ವದಲ್ಲೇ ಒಂದು ಉತ್ತಮವಾದಂಥ ಒಂದು ಸಮುದಾಯ ಕ್ರೈಸ್ತ ಸಮುದಾಯ. ಆ ಒಂದು ಸಮುದಾಯಕ್ಕೆ ಈ ಒಂದು ಕಲಂಕ ತರುವಂಥ ಒಂದು ವ್ಯವಸ್ಥೆ ಮಾಡಿದ್ದಾರೆ. ಖಂಡಿತವಾಗಿ ಕೂಡ ಸಮುದಾಯಕ್ಕೆ ನ್ಯಾಯ ಸಿಗುವಂಥ, ಕ್ರೈಸ್ತ ಸಮುದಾಯದ ಎಲ್ಲ ಜನರಿಗೆ ನ್ಯಾಯ ಸಿಗುವಂಥ ಒಂದು ವ್ಯವಸ್ಥೆ ಪೊಲೀಸ್ ಇಲಾಖೆಯಿಂದ ಆಗಬೇಕಂತೇಳಿ ನಾನು ಈ ಮೂಲಕ ವಿನಂತಿಸ್ತೇನೆ.